800 ವರ್ಷಗಳ ಇತಿಹಾಸ ಇರುವಂತಹ ನೂಜಿ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಪ್ರಸ್ತುತ ದಿನಗಳಲ್ಲಿ ತುಳುನಾಡಿನ ಹಲವು ಕಾರ್ಮಿಕ ಕ್ಷೇತ್ರಗಳಲ್ಲಿ ಒಂದು ಆಗಿ ನೂಜಿ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಮೆರೆಯುತ್ತಿರುವುದಕ್ಕೆ ನೂಜಿ ಉಳ್ಳಾಲ್ತಿ ಅಮ್ಮನವರ ಕಾರ್ಣಿಕವೇ ಎಂದು ಹೇಳಬಹುದು. ಕಡಬ ತಾಲೂಕಿನ ರಿಂಜಿಲಾಡಿ ಗ್ರಾಮದ ತುದಿಯಲ್ಲಿರುವಂಥ ತೀರ ಹಳ್ಳಿಯಲ್ಲಿರುವಂಥ ಈ ಕ್ಷೇತ್ರ ಪ್ರಸ್ತುತ ದಿನಗಳಲ್ಲಿ ಹೊರ ರಾಜ್ಯದ ಭಕ್ತರ ದಂಡೆ ಈ ಕ್ಷೇತ್ರಕ್ಕೆ ಬರುತ್ತಿರುವುದು ಈ ಕಾರ್ಣಿಕದಿಂದಾಗಿ ಎಂದು ಹೇಳಬಹುದು. ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನವರ ದೈವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಸದಸ್ಯರಾದಂತಹ ರಜಿತಾ ಪದ್ಮನಾಭ ಅವರು ನಾವು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿನ ಒಂದು ದೈವಸ್ಥಾನದ ಕಾರ್ಯಕ್ರಮಗಳಿಗಾಗಿರಬಹುದು ಅಥವಾ ಭಕ್ತರ ಸಹಕಾರ ಹೇಗಿದೆ ಇಲ್ಲಿನ ದೇವಸ್ಥಾನಕ್ಕೆ ಎಂಬುದು. ನಮ್ಮ ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನವರ ಈ ದೇವಸ್ಥಾನದ ಪ್ರತಿಯೊಂದು ಕೆಲಸಗಳಲ್ಲೂ ನಮ್ಮ ಊರಿನವರ ಒಗ್ಗಟ್ಟು ತುಂಬ ಇದೆ. ಯಾಕಂದರೆ ಅವರ ಒಗ್ಗಟ್ಟಿಲ್ಲದಿದ್ದರೆ ಈ ರೀತಿಯ ಒಂದು ಬೆಳವಣಿಗೆ ಸಾಧ್ಯವೇ ಇರಲಿಲ್ಲ. 2010ರಲ್ಲಿ ಯಾವಾಗ ಬ್ರಹ್ಮಕಲಶ ಆರಂಭವಾದದಿಂದ ಆವಾಗಂದರೆ ಹೆಚ್ಚಿನ ಪ್ರಚಾರ ಇರಲಿಲ್ಲ, ಬರ್ತಿದ್ರು ಪೂಜೆ ಮಾಡ್ತಿದ್ರು ಅಷ್ಟೇ. ಆಗ ಎಲ್ಲರೂ ಒಂದು ಒಮ್ಮತದಿಂದ ಸೇರಿ ಕೆಲಸ ಮಾಡಿದ ಕಾರಣ ಈ ರೀತಿಯ ಒಂದು ದೇವಸ್ಥಾನ ಆಗಿದೆ. ಮತ್ತೊಂದು ಈ ಭಕ್ತಿಯ ಪರಾಕಾಷ್ಠೆಗೆ ಈ ದೇವಸ್ಥಾನ ಸಾಕ್ಷಿಯಾಗಿದೆ. ಎಲ್ಲ ಭಕ್ತರು, ಮಹಿಳೆಯರು, ಮಕ್ಕಳು, ಪುರುಷರು ಯಾವುದೇ ತನು ಮನ ಧನಗಳಿಂದ ಸಹಕಾರ ನೀಡುವ ಕಾರಣ ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಇರುವಾಗ ಯಾವುದೇ ಕಷ್ಟ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಅಷ್ಟು ಸಹಕಾರ ನೀಡ್ತಾರೆ. ಯಾವುದೇ ಒಂದು ಸೂತಕ ಬಂದರೂ ಸೂತಕದವರು ಹೊರಗಡೆಯಿಂದ ಕೆಲಸ ಮಾಡಿದರು, ಒಳಗಡೆ ಎಲ್ಲ ಭಕ್ತರು ಒಮ್ಮತದಿಂದ ಕೆಲಸ ಮಾಡೋ ಕಾರಣ ಯಾವುದೇ ಒಂದು ಕಷ್ಟ ಅಂತ ಗೊತ್ತಾಗೋದಿಲ್ಲ. ಖುಷಿ ಆಗ್ತದೆ. ಒಂದು ಮದುವೆಯ ಸಂಭ್ರಮದ ಹಾಗೆ ನಮ್ಮ ಮನೆಯ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಒಂದು ಪಾಲ್ಗೊಳ್ಳುತ್ತೇವೋ ಅದೇ ರೀತಿ ನಾವು ಇಲ್ಲಿ ಒಂದು ಪಾಲ್ಗೊಂಡು ಒಗ್ಗಟ್ಟು ಅಷ್ಟು ಒಗ್ಗಟ್ಟಿದೆ. ಯಾವುದೇ ಒಂದು ಇದು ಇರುವುದಿಲ್ಲ, ಮನಸ್ಸು ಇದ್ದರೂ ಕೂಡ ಇಲ್ಲಿರುವುದಿಲ್ಲ. ಎಲ್ಲ ಒಂದು ಒಳ್ಳೆಯ ರೀತಿಯ ಮನೋಭಾವನದಿಂದ ದುಡಿಯುವ ಕಾರಣ ನಮಗೆ ಖುಷಿ ಆಗ್ತದೆ. ನಮ್ಮನ್ನು ಬೇರೆ ಊರಿನವರೆಲ್ಲ ಹೊಗಳ್ತಾರೆ, ಒಂದು ಒಗ್ಗಟ್ಟು ನೋಡಬೇಕಾದ್ರೆ ನೂಜುವೈಲಿಗೆ ಹೋಗಬೇಕು ಅಂತ. ನಮ್ಮನ್ನು ಬೇರೆ ಊರಿನವರೆಲ್ಲ ತುಂಬ ಹೊಗಳ್ತಾರೆ. ಒಂದು ಊಟದ ವ್ಯವಸ್ಥೆಯಲ್ಲಾಗಲಿ ಇಲ್ಲಿ ಒಂದು ವ್ಯವಸ್ಥೆಯಲ್ಲಾಗಲಿ ಎಲ್ಲರೂ ಒಂದು ದುಡಿಯುವಾಗ ಅವರಿಗೆ ಕೂಡ ಖುಷಿ ಆಗ್ತದೆ. ನಾವೊಂದು ಸ್ಫೂರ್ತಿಯಾಗಿದ್ದೇವೆ. ನಾವು ನಮ್ಮನ್ನು ಇಲ್ಲಿ ಅಡಿಂಜ ದೇವಸ್ಥಾನಕ್ಕೆ ಕೂಡ ಒಮ್ಮೆ ಕರೆದಿದ್ರು. ಅಲ್ಲಿಯ ನಮ್ಮ ಇಲ್ಲಿಯ ಭಕ್ತಾದಿಗಳೊಂದು ಶ್ರಮದಾನವನ್ನು ನೋಡಿ ನಮ್ಮ ಅಡಿಂಜ ದೇವಸ್ಥಾನದವರು ನಮ್ಮನ್ನು ಕರೆದಿದ್ರು. ಅಷ್ಟು ಖುಷಿ ಆಗ್ತದೆ. ಒಗ್ಗಟ್ಟು ನೋಡಬೇಕಾದ್ರೆ ನೂಜುವೈಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಉಳ್ಳಾಲ್ತಿ ಅಮ್ಮನ ಮಹಿಮೆಯಿಂದ ಈ ಕ್ಷೇತ್ರದಲ್ಲಿ ನಡೆದಂತಹ ನೈಜ ಘಟನೆಗಳೇನಾದರೂ ಇದೆಯಾ? ಇಲ್ಲಿ ಏನು ಗೊತ್ತಾ, ಏನಾದರೂ ಒಂದು ಸೂತಕ ಅಂತ ಆದರೆ ಇಲ್ಲಿ ನಮಗೆ ನಾಗದೇವರು ಅಲ್ಲಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಮೇಯ್ನಾಗಿ ಯಾರು ಮೇಯ್ನಾಗಿರ್ತಾರೆ ಅವರಿಗೆ ಕಣ್ಣಿಗೆ ಗೋಚರ ಆಗ್ತದೆ. ಮತ್ತು ಅದರ ಬಗ್ಗೆ ಜಾಗ್ರತೆ ನಾವು ವಹಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಮೇಯ್ನಾಗಿ ಇಲ್ಲಿ ಸೂತಕದ್ದು ತುಂಬ ಇದು. ಯಾಕಂದರೆ ಬೇರೆ ದೇವಸ್ಥಾನಗಳಲ್ಲಿ ಅಷ್ಟೊಂದು ಆಚರಣೆ ಮಾಡ್ತಾರೆ 10 ದಿವಸ. ಇಲ್ಲಿ ನಮಗೆ 16ನೇ ದಿವಸ ಕಳೆದೇ ಹೋಗಬೇಕು. ಅಷ್ಟು ಒಂದು ಆಚರಣೆ ಇಲ್ಲಿದೆ. ಅಷ್ಟು ನಾವು ಒಂದು ಶುದ್ಧರಾಗಿ ಹೋಗಿರಬೇಕು. ಮತ್ತು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು 2 ಮನಸ್ಸಿನಿಂದ ನಾವು ಮಾಡಿದರೆ ಅದರ ಫಲಿತಾಂಶ ಕೂಡ ಗೊತ್ತಾಗ್ತದೆ. ಇಲ್ಲಿ ಒಂದು ಭಕ್ತರ ಮೊದಲು ನಮ್ಮ ಅಜ್ಜಿಯವರು ಹೇಳ್ತಿದ್ರಂತೆ, ನಮ್ಮ ಅತ್ತೆ ಕೂಡ ಹೇಳ್ತಿದ್ರು, ಇಲ್ಲಿ ಮೊದಲು ದೇವರಿಗಿಟ್ಟ ಹೂವನ್ನು ಅವರು ಅರ್ಚಕರು ಏನಾದರೂ ತಗೊಂಡು ಹೋದರು ಅಂತ ಹೇಳಿದರು ನಾಗರಾಜ ಗೋಚರಿಸ್ತಿದ್ರು ಅಂತ ಹೇಳ್ತಿದ್ರು. ಅಂದರೆ ಅದು ಅವರಿಗೆ ಆ ದಿನ ಇರಬೇಕು, ಅದು ಅಲ್ಲಿ ಮರು ದಿವಸ ತೆಗೆಯುವಂಥ ಪರಿಪಾಠ. ಇದು ಚಂದ ಇದೆ, ನನ್ನ ಹೆಂಡತಿಗೆ ತಗೊಂಡು ಹೋಗುವ ಅನ್ನೋ ಇದಿರಲಿಲ್ಲ. ಅಂದರೆ ಅಷ್ಟು ನೋಡಿ ಕಾರಣಕ್ಕೆ ಇರುವ ಕಾರಣ. ಮತ್ತು ಯಾರಾದರೂ ಒಂದು ತರಕಾರಿ ಮೊದಲು ಇಲ್ಲಿ ವನ ಸಂಪತ್ತು ಇರುವಾಗ ಎಲ್ಲ ರೈತರು ಎಲ್ಲ ಕೃಷಿ ಮಾಡ್ತಾರೆ ನೋಡಿ. ಎಲ್ಲ ಕೊಯ್ಲು ಆದ ಮೇಲೆ ತರಕಾರಿ ಮಾಡುವಂಥ ಕ್ರಮ ಇದೆ. ತರಕಾರಿಗೆ ಆವಾಗ ತರಗೆಲ್ಲ ಒಣಕಟ್ಟಿಗೆಲ್ಲ ಸುಟ್ಟು ನಾವು ಸುಡುಮಣ್ಣು ಮಾಡುವಂಥ ಪರಿಪಾಠ ಇತ್ತು. ಆವಾಗ ಈ ಕಾಡಿನಿಂದ ಕೂಡ ತಗೊಂಡೋಗಿ ಮಾಡ್ತಿದ್ರಂತೆ. ಆಗ ಒಬ್ಬರು ಅಜ್ಜ ಇಲ್ಲಿಂದ ತಗೊಂಡೋದಾಗ ಅವರಿಗೆ ಹುಷಾರಿಲ್ಲದಾಗೆ ಆಗ್ತಂತೆ. ಮತ್ತು ನಮ್ಮಲ್ಲಿ ಒಂದು ಪ್ರಶ್ನೆ ಕೇಳುವಂಥ ಪರಿಪಾಠ ಇರುವಾಗ ಈ ನೂಜಿ ಉಳ್ಳಾಲ್ತಿಯ ಮಹಿಮೆ, ಅದು ಅವರ ಸೊತ್ತನ್ನು ಯಾರು ಕೂಡ ಮುಟ್ಟಬಾರ್ದು ಅನ್ನೋ ಇದು. ದೈವಿ ಶಕ್ತಿಯಿಂದ ಒಂದು ಇಲ್ಲಿ ಗೋಚರವಾದಂತಹ ಸದೃಶ್ಯಗಳೇನಾದರೂ ಇದೆಯಾ? ಏನು ಗೊತ್ತಾ, ಈಗ ನಮಗೆ ದೇವರು ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ. ನಾವು ಭಕ್ತಿಯ ಒಂದು ಪರಾಕಾಷ್ಠೆ ನೋಡುವಾಗ ನಾವು ಮನುಷ್ಯರ ರೂಪದಲ್ಲೇ ನಾವು ದೇವರನ್ನು ಕಾಣೋದು. ನಾವು ಯಾವಾಗ ಒಂದು ಸತ್ಯ ಧರ್ಮದಿಂದ, ನಿಯತ್ತಿನಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಆ ದೇವರನ್ನು ನಾವು ಒಂದು ಮನಸ್ಸಾರೆ ನೆನೆಸಿಕೊಂಡು ನಾವು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಹೋಗ್ತೇವೆ ನೋಡಿ, ಆ ಕಾರ್ಯಕ್ಕೆ ಹೋಗುವಾಗ ನಮಗೆ ಯಾವುದಾದ್ರೂ ಒಂದು ಸಕಾರಾತ್ಮಕ ಗೋಚರ ಆಗ್ತದೆ. ಸಕಾರಾತ್ಮಕ ಗೋಚರ ಆಗಬೇಕಾದ್ರೆ ಅದಕ್ಕೆ ದೈವ ಮಾಯೆಯೇ ಕಾರಣ ಹೊರತು ಬೇರೆ ಯಾವುದು ಕಾರಣ ಆಗಿರುವುದಿಲ್ಲ. ನಮಗೆ ಎಲ್ಲವೂ ನಮ್ಮ ವಿಧಿಲಿಖಿತ ಆಗಿದ್ದರೂ ಅದಕ್ಕೊಂದು ಮಾಯಾ ಶಕ್ತಿ ಇರ್ತದೆ. 75 ಭಾಗ ನಮಗೆ ಪ್ರಯತ್ನ ಇದ್ದರೂ 25 ಭಾಗ ಅದರಲ್ಲಿ ದೇವರದ್ದು ಇರ್ತದೆ. ಉದಾಹರಣೆಗೆ ನನ್ನ ಮಗ ಇಲ್ಲಿ ಮಿಲಿಟ್ರಿಗೆ ಆಯ್ಕೆ ಆಗುವಾಗ ಅವನಿಗೆ 1:30-2 ಗಂಟೆ ಹೊತ್ತಿಗೆ ಆರ್ಡರ್ ಲೆಟ್ರ್ ಬಂದದ್ದು. ಆರ್ಡರ್ ಲೆಟ್ರ್ ಇಟ್ಕೊಂಡು ಸೀದಾ ಅವನು ಓಡಿಕೊಂಡು ನಮ್ಮ ಮನೆಯಿಂದ ಇಲ್ಲಿಗೆ ಬಂದಿದ್ದಾನೆ. ಇಲ್ಲಿ ಬರುವಾಗ
ಇಲ್ಲಿ ಅವರು ದಿನೇಶ್ ಇದ್ದಾರೆ ಅಲ್ಲ, ಬಾಗಿಲು ಹಾಕಿರ್ತಾರೆ, ಆದರೂ ಅವರು ಇದ್ರಂತೆ. ಅವರು ಇವನಿಗೋಸ್ಕರ ಬಾಗಿಲು ತೆರೆದಿದ್ರಂತೆ. ಬಾಗಿಲು ತೆರೆದು ಇವನ ಸುತ್ತ ಅದನ್ನು ಆರ್ಡರ್ ಕಾಪಿ ದೇವರ ಎದುರಿಟ್ಟು ಕೈ ಮುಗಿದು ಹೊರಡುವಾಗ ಅವನಿಗೆ ಎಳ್ನೀರು ಕೊಟ್ರಂತೆ. ಅವನಿಗೆ ಅವಾಗಲೇ ಒಂದು ಶಾಕ್ ಆಗಿದಂತೆ. ಯಾಕಂದರೆ ಆ ಹೊತ್ತಿಗೆ ಬಾಗಿಲು ತೆಗಿಬೇಕು, ಒಂದು ಬಾಗಿಲು ತೆಗೆದಾದ್ಮೇಲೆ ಒಂದು ಎಳ್ನೀರು ಕೊಡಬೇಕಂದ್ರೆ ಅದು ಯಾವಾಗಲೂ ನಮ್ಮಲ್ಲಿ ಎಳ್ನೀರು ಇರ್ತದ? ಇರುವುದಿಲ್ಲ ನೋಡಿ. ಆವಾಗ ಒಂದು ಕೊಡಬೇಕಂದ್ರೆ ಇವನಿಗೆ ಅದನ್ನು ತಗೊಳ್ಳುವಾಗಲೇ ಅಷ್ಟು ಇದಾಗಿದೆ ಅಂತೆ. ಮತ್ತು ಈಗಲೂ ಅವನು ಅಷ್ಟೇ ನಂಬ್ತಾನೆ. ಮತ್ತು ಅವನು ಟ್ರೈನಿಂಗಿಗೆ ಹೋಗುವಾಗ ಹೆಚ್ಚಿನವರಿಗೆ ಕೆಲವು ಗಾಯಗಳಾಗ್ತವೆ, ಬೆಂಕಿಯದ್ದು ಟ್ರೈನಿಂಗಲ್ಲಿ ಇದ್ದದೆ ಅಲ್ವಾ. ಇವನಿಗೆ ಒಂದು ಗಾಯ ಅದು ಅವನಿಗಿಲ್ಲಂತೆ. ಅವನಿಗೆ ಹೇಳ್ತಾನೆ, ಯಾಕಂದರೆ ಅಷ್ಟು ಒಂದು ಅವನ ನಂಬಿಕೆ ಕೂಡ ಇದೆ ಅವನಿಗೆ. ಆ ನಂಬಿಕೆ ಅವನನ್ನು ಕಾಯ್ತದೆ ನೋಡಿ. ಎಲ್ಲಿ ಹೋದರೂ ನಾವು ಪರಿಪೂರ್ಣವಾಗಿ ನಂಬಬೇಕು, ನಮಗೆ ಖಂಡಿತ ಗೋಚರ ಆಗ್ತದೆ. ಅದು ಯಾವ ರೂಪದಲ್ಲಾದರೂ ನಮಗೆ ಯಾವುದೊಂದು ಸಂಕಷ್ಟ ಬಂದಾಗ ನಾವು ಶರಣು ಅಂತ ಹೇಳುವಾಗ ಅದು ನಮಗೆ ಯಾವ ರೂಪದಲ್ಲಾದರೂ ಬರ್ತದೆ. ಹಾಗಾಗಿ ಅದೊಂದು ಗೋಚರ. ಮತ್ತು ನಾವು ಕೆಲವರಿಗೆ ಆರೋಗ್ಯದಲ್ಲಿ ನೋಡಿ ತುಂಬ ಏರುಪೇರುಗಳಾಗ್ತವೆ. ಆ ಏರುಪೇರುಗಳಾದಾಗ ನಾವು ಕೊನೆಯ ಹಂತಕ್ಕೆ ನಾವು ಶರಣು ಅಂತ ಇಲ್ಲಿ ಬರ್ತೇವೆ, ಅಥವಾ ಅಲ್ಲೇ ಇದ್ದಲ್ಲೇ ನಾವು ಕೈ ಮುಗಿದು ನಮಗೆ ಬೇಕಾದವರಲ್ಲಿ ಆ ಪ್ರಸಾದವನ್ನು ಹಾಕ್ತೇವೆ ನೋಡಿ. ಅದು ಉದಾಹರಣೆಗೆ ಹುಷಾರಾದವರು ಇದ್ದಾರೆ, ಯಾಕಂದರೆ ನಾವು ಅವರನ್ನು ತೀರಿ ಹೋಗಿದ್ದಾರೆ ಅಂತೇಳಿ ಅವರಿಗೆ ಬಟ್ಟೆ ತಗೊಂಡೋದವರೇ ಇದ್ದಾರೆ. ಆದರೆ ನಾವು ಅಲ್ಲಿ ಹೋಗಿ ಒಂದು ಕೈ ಮುಗಿದು ಆ ಹುಡುಗನನ್ನು ಆಸ್ಪತ್ರೆಗೆ ಸೇರಿಸಿ ಆ ಹುಡುಗ ಹುಷಾರಾದ್ದು ಇದೆ ನಮ್ಮ ಇದರಲ್ಲಿ. ಹೆಚ್ಚಿನವರು ಹುಷಾರಾಗ್ತಾರೆ. ಅದರಲ್ಲಿ ಯಾವುದೇ ಒಂದು ಎರಡು ಮನಸ್ಸು ಬೇಡ, ಯಾವುದೇ ಒಂದು ನಂಬಿಕೆ ಅನ್ನುವಾಗ ಅದು ಅವರು ತಗೊಳ್ಳುವವರು ನಂಬಿಕೆಯಲ್ಲಿ ಇರ್ತಾರೆ, ಕೊಡುವವರು ನಂಬಿಕೆಯಲ್ಲಿ ಇರ್ತಾರೆ, ಕಾಯುವವರು ಅಂತೂ ಪೂರ್ಣವಾಗಿ ಸತ್ಯವಾಗಿ ಇರ್ತಾರೆ ನೋಡಿ. ಹಾಗಾಗಿ ನಾವು ಹೇಳೋದು, ನಾವು ನಂಬಿಕೆಯಲ್ಲಿ ಇದ್ದರೆ ಖಂಡಿತ ಕಾಯ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸಿಕೊಟ್ಟಂತ ತಮಗೆ ಧನ್ಯವಾದಗಳು. ನಮಗೂ ಈ ನಮ್ಮ ನೂಜಿ ಉಳ್ಳಾಲ್ತಿ ಅಮ್ಮನವರ ಒಂದು ಭಕ್ತಿಯ ಪರಾಕಾಷ್ಠೆ ಊರಿಂದೂರಿಗೆ ಪ್ರಸಾರ ಆಗಬೇಕು, ಅದನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ತಾವುಗಳು ಬಂದಿದ್ದೀರಾ. ನಮ್ಮನ್ನು ಒಳ್ಳೆಯ ರೀತಿಯ ಒಂದು ಇಂಟರ್ವ್ಯೂ ಮಾಡಿದ್ದೀರಾ. ನಿಮ್ಮಿಂದ ನಾವು ಕೂಡ ಕಲಿತಿರ್ತೇವೆ. ನಮ್ಮ ಒಂದು ತಾಯಿಯ ಒಂದು ಮಹಿಮೆ ಊರಾಚೆ ಕೂಡ ಪ್ರಸಾರ ಆಗ್ತದೆ. ಅದು ನಮಗೂ ಖುಷಿ. ಇನ್ನೂ ಹೆಚ್ಚಿನ ಭಕ್ತರು ನಮ್ಮ ತಾಯಿಯ ಮಡಿಲಿನಲ್ಲಿ ಬಂದು ಪ್ರಾರ್ಥಿಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಕೇಳಿಕೊಳ್ತಾ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ನೂಜಿಶ್ರೀ ಉಳ್ಳಾಲ್ತಿ ಅಮ್ಮನವರ ದೈವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶಶಿಗಿರಿವನ ನಾಲ್ವರು ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ನಡೆಯುವಂತಹ ಪೂಜಾ, ದಿನನಿತ್ಯ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಹೇಗಿರುತ್ತದೆ? ದಿನ ಬೆಳಗ್ಗೆ 9 ಗಂಟೆಯಿಂದ 10ವರೆಗೆ ನಿತ್ಯ ಪೂಜೆ ಆಗ್ತದೆ. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ 12 ತನಕ ಇದೆ. ಹೂವಿನ ಪೂಜೆಗಳು, ಆ ಥರ ಬೇರೆ ಬೇರೆ ರಂಗ ಪೂಜೆಗಳು ವಿಶೇಷವಾಗಿದೆ. ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದು ಉಳ್ಳಾಲ್ತಿಯ ಮಹಿಮೆ. ಹಾಗೆ ಸಂಕ್ರಾಂತಿಯ ಪ್ರಯುಕ್ತ ಕೂಡ ನಮಗೆ ಇಲ್ಲಿ ವಿಶೇಷ ಪೂಜೆ ಇದೆ, ರಂಗ ಪೂಜೆಗಳು. ಆಮೇಲೆ ದೇವಿಗೆ ತುಂಬ ಜನ ಹರಕೆಯಲು ಒಪ್ಪಿಸ್ತಾರೆ, ಬೆಳ್ಳಿಯ ಅವರ ಬೇಡಿಕೆ ಈಡೇರಿದ ಬಗ್ಗೆ. ಹಾಗೆ ಬೇರೆ ಬೇರೆ ವಿಧದಲ್ಲಿ ಇಲ್ಲಿ ಪೂಜೆ ಬರ್ತಾ ಇರ್ತದೆ. ಸಂಕ್ರಾಂತಿ ಪೂಜೆಗಳು, ಆಮೇಲೆ ನಾಗನಿಗೆ ವಿಶೇಷ ಪೂಜೆಗಳು, ಆಮೇಲೆ ಅಶ್ವತ್ಥ ಕಟ್ಟೆಗೆ ವಿಶೇಷ ಪೂಜೆಗಳು, ಆ ಥರ ಬೇರೆ ಬೇರೆ ವಿಶೇಷ ಪೂಜೆಗಳು ಇದೆ. ನೂಜಿಶ್ರೀ ಉಳ್ಳಾಲ್ತಿ ಅಪ್ಪನ ಕ್ಷೇತ್ರದ ಸ್ಥಳೀಯ ಗ್ರಾಮಸ್ಥರೈನಂಚಿನ ಪುರುಷೋತ್ತಮ ಗೌಡ ಸಂಕೇಶ ಇಂಬೆರ್ ನಮ್ಮೊಟ್ಟಿಗೊಳ್ಳೇರು ಕಾರ್ಯಕ್ರಮಕ್ಕೆ ಮೂಕಿಡೆದ್ಕೊನೊಂದುಲ್ಲೆ. ಈ ದೈವಸ್ಥಾನ ಒಂಜಿ ಜೀರ್ಣೋದ್ಧರ ಆಪಿನ ದುಂಬು ಎಂಚ ಇತ್ತನ ಸ್ಥಿತಿಗತಿ ಎಂಚ ಇತ್ತನ ಬುಕ್ಕ ಮುಲ್ಪ ಬರ್ಪುನಂಚಿನ ಭಕ್ತರು ಎಂಚ ಆರಾಧನೆ ಮಾಡ್ತಾನೆ ಇತ್ತೀರನ್ನ ದುಂಬು ದಯಾನಿಧಿ ಯೂಟ್ಯೂಬ್ ಚಾನಲ್ ಮಾತಾ ವೀಕ್ಷಕರಿಗೆಲ್ಲ ನಮಸ್ಕಾರ. ಅಂಚನೆ ಮುಲ್ಪ ಎಂಕ್ಲೆ ಈತಿಲ್ಲಿರ್ತೆ ಮುಲ್ಪ ಬತ್ತೊಂದಿತ್ತು. ಎಲ್ಲಿ 1ನೇ ಕ್ಲಾಸ್ ಇರ್ತೆ ಇಂಕಲ ಮುಲ್ಪ ಬರ್ತದೆ. ದೇವಿ ಮುಲ್ಪ ಉಳ್ಳಾಲ್ತಿನಲ್ಪ ಮತ ಮಲ್ತೊಂದಿತ್ತು ಪೂಜೆ ಮತ ಅಪ್ಪ ಗಣಿ ಮಲ್ಲ ಒಂಜಿ ಕಾಡು ಇತ್ತು ನಿಲ್ಪ. ಕಾಡುದಂಡ ಇಡೀ ಬರ್ರನೆ ಪೊಡಿಗೆ ಹಾಪಿತ್ತು ಜನಕ್ಕಳಿ. ಮುಲ್ಪ ಪ್ರಾಮುಖ್ಯದ ಒಂದು ಕಾರ್ಮಿಕದ ನಾಗರ ಬಿತ್ತು. ಐದು ಮುಟ್ಟಿಂದ ಒಕ್ಕ ಬಸ್ ಸ್ಟ್ಯಾಂಡ ಇಡೀ ಬೈಲಿಡು ಪೂರ ಮರಿಕ್ಕಲು ಅವು ಒಂದು ಪೂರ ಬರ್ಪಿತ್ತು ಜನಕ್ಕಳಿಗೆ ಐನು ತೀರಿಸ್ಬಾರ್ದು. ಅಂಚ ಬತ್ತು ಅಂಚ ಐಕ್ಕದನ್ನ ಪರಿಹಾರ ಮಾಡ್ತಾನೆ ಸರಿ ಆಪಿದ. ಬುಕ್ಕ ಮುಲ್ಪ ಒಂಜಿ ಮಲ್ಲ ಫರಕ್ಕೆ ಅಂದಿತ್ತಂಗ ದುಂಬುದ ಕಾಲಡು ಬಜ್ಜಿಲ ಪೂಜೆ ಒಂಜಿ ವಾರಗು ದುಂಬು ಒಂಜಿ ಕೈಲು ಕರ್ತು ಕೊಡ್ತು ಬುಕ್ಕ ಬಜ್ಜಿಲು ಕೊಡ್ತು ಬಜ್ಜಿಲ ಪೂಜೆ ಮಾಡ್ಬಾವನು. ಬುಕ್ಕ ಒಂದು ಅಗೋಳಿ ಪರಮಾಣ ಅವು ಮಾತಾಯ್ತಾನೆ ಒಂದು ಪೂರ ಇಂಚನ ಇತ್ತು. ಬುಕ್ಕ ಎಂಕಲ ಮುಲ್ಪ ನವರಾತ್ರಿಗೆ 9 ದಿನ ಭಜನೆ ಆಗಿದೆ. ಅಪಗಳ ದಾಳ ಇಜ್ಜನ ಮುಲ್ಪ ಬರೀ ನಿರ್ಜನ ಪ್ರದೇಶ ಆದಿತ್ತು. ಒಂಜಿ ಮಲ್ಲ ಮರ ಇತ್ತು ಹೇಳಿ ಮರ ಸುತ್ತಲ ಮರಕ್ಕಳಿತ್ತು. ಆಯ್ತಾ ಬಿಡುಟ್ಟು ಕೊಡೆ ಬರ್ತಂತು ಎಂಕಲ ಕುಳ್ಳಂತು 7-9 ದಿನ ಮುಟ್ಟ ಭಜನೆ ಅಲ್ಬೋದು 3-4 ದಿನ.
ಭಟ್ರು ಎಂಕಲ್ ಒಂಜಿ ಊರ್ದಾಗಲು ಒಂಜಿ 2-3 ಜನ ಕೂಡಿಂದು ಭಜನೆ ಮಾಡ್ತದೆ. ಅಂಚನೆ ಅವೇ ಭಜನೆಯನ್ನು ಮುಂದುವರಿಸೋದು ಇತ್ತೆ 2015 ಕನಕ ನಾವು ಜೀರ್ಣೋದ್ಧಾರ ಆತು. ಇತ್ತೆ ಎಡ್ಡೆ ಕಾರ್ನಿಕೋಟು ಮುಲ್ಪ ಬೇರೆ ಒಲ್ತು ಭಕ್ತಿಯರು ಪರವರ್ತು ಪೂರ ಬರ್ಪೇರು ಅಗಲೇ ಮನಸ್ಸದ ಇಷ್ಟಾರ್ಥನ ಕಂಡು ಅಂತು ಅದನ್ನು ನೆರವೇರಿಸ ಬೇರೆ ಉಳ್ಳಲ್ತಿ ಅಪ್ಪಿನ ಒಂಜಿ ಕಾರಣಿಕ ಮುಲ್ಪ ಇಪ್ಪುನಾಗ ಮುಲ್ಪ ನಡತಿನಂಚಿನ ನೈಜ ಘಟನೆ ಎಲ್ಲವನ್ನ ಉಂಡಾರು. ನೈಜ ಘಟನೆ ಎಂಕಲೆ ಗೊತ್ತಿತ್ತು ನಂಚಿನ ಇಜ್ಜಿ ಅಂದ್ರೆ ದುಂಬುದಾಗಲೇ ಎಂಕಲ್ನ ಅಜ್ಜಿರ್ನ ಅದು ಪನ್ಪಣಿಕೆ ಅಂತು ದುಂಬು ಮುಲ್ಪ ಏರೋ ಋಷಿ ಮುನಿ ಲೆತವಾಗ್ತದೆ ಮುಲ್ಪ ಅಂತದೆ ಮಂತ್ರ ದೊಡ್ಡು ಈ ಬೆತ್ತ ಕಡಪರ ಮಾತವಲ್ಲ ನಡುಮ ಜಾಲದಾಗಲಿಗೆ ಲೆತವಾಗ್ತದೆ. ಬೆತ್ತ ಕಡ್ತು ಕೊಣುತ್ತೀರು ಒಂಜಿ ಲಾರಿ ಫುಲ್ಲು ಕೊಣುತು ಅಕ್ಲು ಕಡಬಾಗ ಅಗಲೇ ಬೆಕ್ಕು ಊರಿಗೆ ಎತ್ತೋಡಂಡ ಆ ಬೆತ್ತ ಪೂರ ಸುರಿತು ಹೋಗುತ್ತುಂಡು ಅಕ್ಕ ಕಟ್ತಾರೆ ಬೆತ್ತನಾಗ ಪೂರ ನೆತ್ತರಿಗೆ ಅಗಲೇ ಸಹಿತಿದ್ದೀರು ಅವೊಂಜಿ ನೈಜ ಘಟನೆ. ಅಂಚನೆ ದುಂಬು ಒಳ ಸುಬ್ರಹ್ಮಣ್ಯ ಹಿಡಿದು ಆನೆ ಬತ್ತನಿಗೆ ಹೇಳಿ ದುಂಬು ಮತ್ತು ಈ ಅಗಲ ಕಾಲೋಟು ಮತ್ತು ನ್ಯಾಯ ಪಂಚಾಯತ್ ತೀರ್ಪಾರ ಮತ್ತು ಬರ್ಪಿದ್ದೀರಿ ಅಂಚೆ ಬಂದಾಗ ಮುಲ್ಪ ಆನೆ ಬತ್ತ ನಾವು ಈ ಬೆತ್ತದ ದಿನ ಒಯ್ತದೆ ತಿಂದನಾಗ ಒಂಜಿ ಕಣ್ಣು ಹೋದಿತ್ತು ನಿಮಗೆ ಕಣ್ಣು ಪೋಯ್ನಿಗೆ ಐಗಲು ಪರಕ್ಕೆ ಮಾಡಿದ್ದು ಇಡೀ ಬಂಗಾರದನ್ನು ಕೋಲು ಇರ್ತದೆ ಬಂಗಾರದ ಕುರಿತು ಕಾರ್ಪುಣ್ಣ ಉಳ ಮುಲ್ಪ ಒಂಜಿ ನೈಜ ಆಗ್ತೇನೆ ದುಂಬದ ದೋಷ ಬತ್ತ ಕಣ್ಣು ಪೋಯ್ನಿ. ಉಳ್ಳಾಲ್ತಿ ಅಪ್ಪಿನ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊರ್ನಂಚಿನ ಇಕ್ಲೆಗ್ ಸೋಲ್ಮೇಲೆ ನುಜಿಶ್ರೀ ಉಳ್ಳಾಲ್ತಿ ಅಪ್ಪೇನ ಕ್ಷೇತ್ರಡ್ ದಿನನಿತ್ಯ ಸೇವೆ ಮಲ್ತೊಂದು ಬತ್ತಿನಂಚಿನ ದಿನೇಶ್ ಬಾಂತಾಜಿ ಇಂಬರ್ ನಮ್ಮೊಟ್ಟುಗುಳ್ಳೇರು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವದ ಸ್ವಾಗತ ಮಲ್ತೊಂದಲ್ಲೇ ಮುಲ್ಪದ ದಿನನಿತ್ಯ ಸೇವೆ ಎಂಚ ಇಪ್ಪುಂಡು ಬೊಕ್ಕ ಈ 8 ವರ್ಷದಿಂಚಿ ಸೇವೆ ಮಲ್ತೊಂದುಲ್ಲಾರು ಪಂಡತ್ ನುಜಿ ಉಳ್ಳಾಲ್ತಿ ಅಪ್ಪೇನ ಕ್ಷೇತ್ರಡು ಪ್ರತಿನಿತ್ಯ ಸೇವೆ ನಡಪುಂಡು ಅವೇ ರೀತಿ ಮುಲ್ಪ ಏನು ಸೇವೆಗೆ ಬತ್ತು ಸಾಧಾರಣ ಒಂದು 10 ವರ್ಷ ಅಂಡು ಅವೇ ರೀತಿ ಪ್ರತಿನಿತ್ಯ 10ವರೆಗೆ ಸೇವೆ ನಡಪುಂಡು ಮುಖ ಶುಕ್ರವಾರ ಮಂಗಳವಾರ ವಿಶೇಷವಾದ ಸೇವೆ ನಡಪುಂಡು ಅವೇ ರೀತಿ ಶುಕ್ರವಾರ ಅನ್ನದಾನ ಸೇವೆ ನಡಪುಂಡು ಅಂಚನೆ ಸಂಕ್ರಾಂತಿ ವಿಶೇಷ ಪೂಜೆ ಆಪುಂಡು ಅವೇ ರೀತಿ ಹರಕೆ ತರಂಗ ಪೂಜೆ ಇತ್ತು ನಂಡ ಅವಳ ಆಪುಂಡು ಅಂಚನೆ ಮುಲ್ಪ ಈ ಪರಕ್ಕೆತ ಸೇವೆ ಪೂರ ನಡಪುಂಡು. ಉಳ್ಳಾಲ್ ಚೆಪ್ಪನ ಕ್ಷೇತ್ರಡು ಯಾನು ಮುಲ್ಪ ಚಾಕರಿ ಮಲ್ಪೆರೆ ದುಂಬು ಭಾಸ್ಕರ್ ಗೌಡ ಮಾರಪ್ಪೆ ಆರು ಮಲ್ತನಿತ್ತೇರು ಅವೇ ರೀತಿ ಆರು ಸುಮಾರು ವರ್ಷ ಇತ್ತಿರಲ್ಲ ಆರು ಬುಡ್ಡೆರ್ದುಕ್ಕ ಏನಿಡೆ ಬತ್ತೆ ಅಂಚನೆ ಏನು ಮುಲ್ಪ ಡೈಲಿ 6 ಗಂಟೆ ಹಿಡ್ದು ಸಾಧಾರಣ ಒಂಜಿ 12 ಗಂಟೆ ಉಂಟ ಮುಲ್ಪ ಇಪ್ಪೆ ಅವೇ ರೀತಿ ಮುಲ್ಪ ಏನು ಬತ್ತದು ಮುಲ್ಪ ಅಂಗನೋಡು ಫುಲ್ ನೀರು ಪೂರ ಪಾಡ್ದು ಆಡ್ತದೆ ಬಿಡ್ಪೆ ಅವೇ ರೀತಿ ದಿನನಿತ್ಯ ಹೂವಿನ ಪೂಜೆ ಪಂಚಜಯ ಕುಂಕುಮಾರ್ಚನೆ ಅಂಚನೆ ಸರ್ವ ಸೇವೆ ಇಂಚಿನ ಸೇವೆ ಆಪುಂಡು ಅಂಚನೆ ಮಸ್ತ್ ಭಕ್ತರ್ಲಿಡೆ ಬರೋಂದುಲ್ಲೇರು. ಈ ಕ್ಷೇತ್ರದ ಪ್ರತಿನಿತ್ಯ ಸೇವೆದ ಬಗ್ಗೆ ಮಾಹಿತಿ ಕೊರ್ನಂಚಿನ ಎರೆಗೆ ಉಡಲ್ದಿಂಜಿನ ಸೊಲ್ಮೇಲೆ ನೂಜಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ನಾವು ಕಲೆ ಹಾಕಿದ್ದೇವೆ. ಮಾಹಿತಿಗಳನ್ನು ಕೊಟ್ಟಂತಹ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ದೇವರ ದರ್ಶನ ಕಾರ್ಯಕ್ರಮದ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಜಯನಿಧಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಜಯನಿಧಿ, ಸತ್ಯ ಧರ್ಮದ ಜಯದೆಡೆಗೆ, ಇತಿಹಾಸದ ನಿಧಿಯೆಡೆಗೆ. ಧನ್ಯವಾದ.